ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಬಹಳ ಖುಷಿ ಅನಿಸ್ತಿದೆ. ಬಹಳಷ್ಟು ಜನ ಸೇರಿ ಏನು ಕುತಂತ್ರ ರಣತಂತ್ರ ಎಲ್ಲ ಮಾಡಿದ್ರು. ಇವತ್ತು ರಣತಂತ್ರ ಕುತಂತ್ರನೆಲ್ಲ ನಮ್ಮ ಸಣ್ಣ ಸಣ್ಣ ಕಾರ್ಯಕರ್ತರು, ನಮ್ಮ ಕಾರ್ಪೊರೇಟರ್ಗಳು ಆ ಕುತಂತ್ರಗಳನ್ನೆಲ್ಲ ತಿರುಗಾಕಿ ಇವತ್ತು ಭರತ್ ರೆಡ್ಡಿನ ಜಯಶೀಲನಾಗ ಆಗ್ಬೇಕಂತಂದ್ರೆ ಕಾಂಗ್ರೆಸ್ಸಲ್ಲಿ ಇರೋಂಥ ಕಾರ್ಪೊರೇಟರ್ಸು ಮತ್ತು ನಮ್ಮ ಕಾರ್ಯಕರ್ತರು, ಬಳ್ಳಾರಿ ಜನತೆ ಮುಖ್ಯವಾಗಿ ಅವ್ರು ನನ್ನ ಕೈ ಬಿಡೋದಿಲ್ಲ ಅಂತೇಳಿ ಫಸ್ಟಿಂದ ನಂಬಿಕೆ ಇತ್ತು. ಇವತ್ತು ನನ್ನ ಕೈ ಬಿಟ್ಟಿಲ್ಲ. ಒಂದು 37,000 ಮೆಜಾರಿಟಿಯಿಂದ ಅವರು ಗೆಲ್ಸ್ ಕಳಿಸಿದ್ದಾರೆ. ನಾನು ಅವ್ರಿಗೆ 37,000 ಅವರು ಋಣ ನನ್ನ ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ನನ್ನ ಪ್ರಾಣ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಈ ಬಳ್ಳಾರಿ ಜನತೆ ಸೇವೆ ಮಾಡ್ಕೊಂತ ಇರ್ತೀನಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನನಗೆ ಅವತ್ತಿಂದ ನಾನು ಹೇಳ್ತಿದ್ದೀನಿ, ಖಂಡಿತ ನಿರೀಕ್ಷೆ ಇತ್ತು, ನಾನು ಗೆಲ್ತೀನಿ ಅಂತೇಳಿ. ಕೆಲವು ಜನ ಇಲ್ಲ ಅವ್ರು ಮುಂದಕ್ಕೆ ಬರ್ತಿದ್ದಾರೆ, ಇವ್ರಿಗೆ ಮುಂದಕ್ಕೆ ಬರ್ತಿದ್ದಾರೆ ಅಂತಂದರೆ ನನ್ನ ಕಾರ್ಯಕರ್ತರ ಧೈರ್ಯ, ಭರತನ ಧೈರ್ಯ ಇವತ್ತು ಸೋಲಿಲ್ಲ. ಇವತ್ತು ಅದನ್ನೆಲ್ಲ ನಿಮ್ಮ ಮುಂದೆ ಲೀಡೇ ನಿಮಗೆ ತೋರಿಸ್ತೀವಿ. ಸಾಕಷ್ಟು ಕಾಂಗ್ರೆಸ್ನ ಹಿರಿಯ ಮುಖಂಡರು ಕೂಡ ಸಾಕಷ್ಟು ಕುತಂತ್ರ ಮಾಡಿದ್ರು, ಹಿಂಬಾಗಿಲ ಮೂಲಕ ಬೇರೆ ಪಕ್ಷಗಳಿಗೆ ಪರೋಕ್ಷವಾಗಿ ಬೆಂಬಲ ಕೊಟ್ಟರು. ನೋಡಿ, ನಮ್ಮ ಜೊತೆಗೆ ನಮ್ಮ ಕಾರ್ಪೊರೇಟರ್ಸ್ ಇದ್ದಾರೆ, ಜನ ಇದ್ದಾರೆ. ಯಾರು ಹಿಂಬಾಗಿಲಿಂದ ಏನು ಮಾಡಿದ್ರು ಈ ಭರತ್ ರೆಡ್ಡಿ ಡೈರೆಕ್ಟಾಗಿ ಏನು ಮಾಡೋಕ್ಕಾಗಲಿಲ್ಲ. ಇವತ್ತು ಗೆಲ್ಸ್ ಕಳಿಸಿದ್ದಾರೆ ಅವರೆಲ್ಲರೂ ಅಂತ ಹೇಳಕ್ಕೆ. ಸರ್, ಈಗ ನಿಮ್ಮದು ಗೆಲುವಿನ ಜೊತೆಗೆ ಬಳ್ಳಾರಿಯಲ್ಲಿ 5 ಕೂಡ ಕಾಂಗ್ರೆಸ್ ಗೆದ್ದಿದ್ದವು, ಅದರಲ್ಲಿ ರಾಜ್ಯದಲ್ಲಿ ಕೂಡ ಮೆಜಾರಿಟಿ ಬಂದಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಅದೇ BJP ಮಾಡಿದ ಭ್ರಷ್ಟಾಚಾರ, ಜನರು ಬೇಸತ್ತು ಹೋಗಿದ್ದಾರೆ. ನಮ್ಗೆ ಹೊಸ ಸರ್ಕಾರ ಬರಬೇಕು. ಹೊಸ ಸರ್ಕಾರ ಅಂದರೆ ಬಡ ಜನರ ಸರ್ಕಾರ, ಎಲ್ಲರ ಸರ್ಕಾರ ಅಂತಂದರೆ ಕಾಂಗ್ರೆಸ್ ಸರ್ಕಾರ ಅನ್ನೋದು ಆಗದಂತ ಹೇಳಿ ಜನ ಎಲ್ಲರೂ ಇವತ್ತು ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿ ನಮ್ಮಲ್ಲಿ ಕಳಿಸ್ತಾರೆ. ನಾನು ಭಾಳ ಚಿಕ್ಕವನಾಗ್ತೀನಿ ಆ ವಿಚಾರಗಳೆಲ್ಲ ಮಾತಾಡೋಕ್ಕೆ. ಇಲ್ಲ, ಈ ಡೇಟಾನ ಇನ್ನೂ ತಗೊಳ್ಳಿಲ್ಲಣ್ಣ, ಅದ್ರ ಬಗ್ಗೆ ಗೊತ್ತಿಲ್ಲ. ಬಳ್ಳಾರಿ ನಗರಕ್ಕೆ ನಾನು ಕಿರಿಯ ಶಾಸಕ ಅಂತ ಅನ್ಕೊಂತಿದ್ದೀನಿ. ಈಗ ಬಳ್ಳಾರಿ ರಾಹುಲ್ ಗಾಂಧಿ ಬಂದಿದ್ರು, ಮೋದಿ ಕೂಡ ಬಂದಿದ್ರು, ಭಾರತ್ ಜೋಡೋ ಯಾತ್ರೆಯಲ್ಲಿ ಕೂಡ ರಾಹುಲ್ ಗಾಂಧಿ ಬಂದರು. ಇದೆಲ್ಲ ರಾಹುಲ್ ಗಾಂಧಿ ಅವರ ಬಂದಿರ್ತಕ್ಕಂಥ ಸಾಕಷ್ಟು ವರ್ಕೌಟ್ ಆಯ್ತು ಜಿಲ್ಲೆಯಲ್ಲಿ. ಪಾರ್ಟಿಲ್ಲ, ನಾನು ಫಸ್ಟಿಂದ ಏನು ಹೇಳ್ತೀನಿ, ಅವ್ರ ಪಾರ್ಟಿ ಬಿಟ್ಟು ಹೋದ್ರೆ, ಇವ್ರ ಪಾರ್ಟಿ ಬಿಟ್ಟು ಹೋದ್ರೆ ಅಂದರೆ ಯಾರೇ ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಹೋದ್ರೆ ಅವ್ರು ಝೀರೋ ಆಗ್ತಾರೆ. ನಾನು ಭರತ್ ರೆಡ್ಡಿ ಕೂಡ ನನ್ನ ನೋಡ್ತಿದ್ರಲ್ಲ, ಗೋಲ್ಡನ್ ಲೆಗ್, ಐರನ್ ಲೆಗ್ ಅಂತೇಳಿ 37,000ದಿಂದ ಗೆದ್ದಿದ್ದೀನಿ ಕರ್ನಾಟಕದಲ್ಲಿ. ಇವತ್ತು ಸರ್ಕಾರ ಆಗಿದೆ ಅಂತ ಹೇಳಿದ್ರೆ 100ಕ್ಕೆ 100 ನಮ್ಮ ರಾಹುಲ್ ಗಾಂಧಿ ಅವರು ಗೋಲ್ಡನ್ ಲೆಗ್, ಅವರು ದೇಶದ ಪ್ರಧಾನಮಂತ್ರಿ ಆಗೇ ಆಗ್ತಾರೆ. ಬಳ್ಳಾರಿ ಬಗ್ಗೆ ನಿಮ್ಗೆ ಕನ್ಸೆನ್ಸ್ ಈಗ ನಾನು ಭ್ರಷ್ಟಾಚಾರ ಮುಕ್ತ ಸುಂದರ ಬಳ್ಳಾರಿ ಕಟ್ಟಬೇಕಂತೇಳಿ ಮೊದಲನೇ ದಿವಸದಿಂದ ಅದನ್ನೇ ಹೇಳ್ಕೊಂಡು ಬರ್ತಿದ್ದೀನಿ. ನನ್ನ ಕನಸದೆ ಪ್ರತಿಯೊಂದು ಹೆಣ್ಮಗಳಿಗೆ ಯಾರ್ಯಾರಿಗೆ ಸ್ವಂತ ಮನೆ ಇಲ್ಲ ಅವರೆಲ್ಲರೂ ಮನೆ ಮಾಡಿಕೊಡೋದು, ಮತ್ತು ಸ್ವಚ್ಛವಾದ ಬಳ್ಳಾರಿ, ಸುಂದರವಾದ ಬಳ್ಳಾರಿ ಮಾಡಬೇಕು, ಮತ್ತು 24x7 ವಾಟರ್ ಪೈಪ್ಲೈನ್ ಮಾಡಿಕೊಡ್ಬೇಕು ಎಲ್ಲರಿಂತ ಭಾಳಷ್ಟು ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀವಿ. ಅದೆಲ್ಲ ಒಂದು ಪ್ರೆಸ್ ಮೀಟ್ ಮಾಡಿ ತಮಗೆಲ್ಲ ಡೀಟೇಲ್ ಆಗಿ ನಾನು ಅವತ್ತಿಂದ ಹೇಳ್ತಿದ್ದೀನಿ, ಪಕ್ಷ ಯಾರನ್ನು ಬಿಟ್ಟು ಹೋದ್ರೆ ಅವ್ರು ಝೀರೋ ಆಗ್ತಾರೆ. ಇಲ್ಲಿ ಪಕ್ಷ ಇಂಪಾರ್ಟೆಂಟು, ಕಾಂಗ್ರೆಸ್ ಪಕ್ಷ ಇಂಪಾರ್ಟೆಂಟು. ಕಾಂಗ್ರೆಸ್ ಪಕ್ಷದಲ್ಲಿ ನಾವಿದ್ದಾಗ ಆ ಕಾಂಗ್ರೆಸ್ ಪಕ್ಷ, ನಮ್ಮ ಕಾರ್ಯಕರ್ತರು, ನಮ್ಮ ಕಾರ್ಪೊರೇಟರ್ಸು, ನಮ್ಮ ಹಿರಿಯ ಲೀಡರ್ಸ್ ಎಲ್ಲರೂ ಸಹಕಾರ ಮಾಡಿ ನಾನು ಇವತ್ತು ಗೆಲ್ಸ್ಕೊಂಡು ಬಂದಿದ್ದಾರೆ. ಇಲ್ಲ, ಆ ಥರ ಏನಿಲ್ಲ. ನಮಗೂ ಎಲ್ಲ ಗೊತ್ತಿದೆ ಯಾರೇನು ಮಾಡ್ತಾರೆ ಅಂತೇಳಿ. ನಾವು ಸುಮ್ಮನೆ ಹಂಗೆ ಇಟ್ಕೊಂಡಿರ್ತೀವಿ ಅಷ್ಟೇ. ಸರ್, ಭರತ್ ರೆಡ್ಡಿ ಅವರು ಹಿರಿಯರನ್ನ ಕಡೆಗಣಿಸಿದ್ರು, ಹಂಗೆ ಅಂತ ಕೆಲವರೆಲ್ಲ ಅಪಪ್ರಚಾರ ಮಾಡಿದ್ರು. ಭರತ್ ರೆಡ್ಡಿ ಅವರು ಸೋಲ್ತಾರೆ ಅಂತ ನಿಮ್ಮವರೇ ಕೆಲವರು ಹಿರಿಯ ನಾಯಕರು ಹೇಳ್ತಾ ಇದ್ರು. ಸರ್, ಈಗ ರಾಜಕೀಯ ಜ್ಞಾನ ಅಷ್ಟಿರುತ್ತೆ, ಏನು ಹೇಳೋಕ್ಕಾಗಲ್ಲ. ಅವ್ರ ಜ್ಞಾನ ಕಮ್ಮಿ ಇದ್ದಾಗ, ಜ್ಞಾನ ಇಲ್ಲದವ್ರದಾಗ ಮಾತಾಡಿದ್ರೆ ನಾನು ತಪ್ಪೋನಾಗ್ತೇನೆ. ಅವ್ರಿಗೂ ಜ್ಞಾನ ಇದ್ದರೆ ನಾನು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಇವತ್ತು ಲೀಡ್ ಏನು, ನಾನು ಹಿರಿಯರನ್ನೆಲ್ಲ ಕಡೆಗಣಿಸಿದ್ರೆ 37,000 ಲೀಡ್ ಹೆಂಗೆ ಬರುತ್ತೆ? ಎಲ್ಲರೂ ಹೆಣ್ಮಕ್ಳು, ಎಲ್ಲ ಹಿರಿಯರು, ಎಲ್ಲ ಯೂತು, ಮತ್ತು ಎಲ್ಲ ವರ್ಗದ ಜನರು ನನ್ನ ಕೈ ಹಿಡಿದಿದ್ದಾರೆ ಇವತ್ತು. ಅದಕ್ಕೆ ಈಗ ಮನೆಗೆ ಬರತ್ ಅಂತೇಳಿ ನಗರದಲ್ಲಿ ಸಂಚಾರ ಮಾಡ್ತೀವಿ. ಆ ಜನ ಎಲ್ಲ ತಮ್ಮನ್ನು 100ಕ್ಕೆ ನಾನು ಹೇಳ್ತೀನಿ. ಇವತ್ತು ಬಳ್ಳಾರಿ ಜನತೆನೇ ನನ್ನ ಕೈ ಹಿಡಿದಿರೋದು, ನಮ್ಮ ಕಾರ್ಪೊರೇಟರ್ಗಳು, ನಮ್ಮ ಹಿರಿಯ ನಾಯಕರೇ ನನ್ನ ಕೈ ಹಿಡಿದಿದ್ದಾರೆ. ಪ್ರತಿ ಹೆಣ್ಮಗಳು ಭರತ್ ರೆಡ್ಡಿ ಅಂತಂದರೆ ಅವ್ರು ಏನು ನಗುಮುಖದಿಂದ ನಾನು ಸ್ವಾಗತ ಮಾಡ್ತಿದ್ರಲ್ಲ, ಪ್ರತಿ ಹೆಣ್ಮಗಳು ಹೋಗಿ ಭರತ್ ರೆಡ್ಡಿಗೆ ಅವ್ರ ತಮ್ಮನಿಗೆ ಓಟ್ ಹಾಕ್ಬೇಕಂತೇಳಿ ಪ್ರತಿಯೊಬ್ಬರು ಹಾಕ್ಸಿದ್ದಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.